ಸುರಿದ ಭಾರಿ ಮಳೆಗೆ ಪುತ್ತೂರು ಸೇರಿದಂತೆ ಹಲವೆಡೆ ರಸ್ತೆಗಳು ಜಲಾವೃತಗೊಂಡಿದೆ. ವಾಹನಗಳು ರಸ್ತೆಯಲ್ಲಿ ಸಂಚರಿಸಲಾಗದೆ ಪ್ರಯಾಣಿಕರು ಪರದಾಡುವಂತಾಗಿದೆ. ಕಲ್ಲಡ್ಕ ಕಾഞ്ഞക്കാಡು ಹೆದ್ದಾರಿಯ ಕೇರಳ ಕರ್ನಾಟಕ ಗಡಿ ಪ್ರದೇಶವಾದ ಸಾರಡ್ಕದಲ್ಲಿ ರಸ್ತೆಗೆ ಗುಡ್ಡ ಕುಸಿದ ಪರಿಣಾಮ ಅದೇ ದಾರಿಯಿಂದ ಸಾಗುತ್ತಿದ್ದ ದ್ವಿಚಕ್ರ ವಾಹನ ಜಖಂಗೊಂಡಿದ್ದು ಸವಾರ ಅಪಾಯದಿಂದ ಪಾರಾದ ಘಟನೆ ನಡೆದಿದೆ. ರಸ್ತೆಗೆ ಗುಡ್ಡ ಕುಸಿದು ಬಿದ್ದ ಪರಿಣಾಮ ಕಾಸರಗೋಡು ವಿಟ್ಲ ಮಧ್ಯೆ ಸಂಪರ್ಕ ಕಡಿತಗೊಂಡಿದೆ. ಸ್ಥಳದಲ್ಲಿ ಮಣ್ಣು ತೆರವು ಕಾರ್ಯಾಚರಣೆ ನಡೆಯುತ್ತಿದೆ. ವಿಟ್ಲ ಠಾಣಾ ಇನ್ಸ್ಪೆಕ್ಟರ್ ಎಚ್ ಇ ನಾಗರಾಜ್ ರವರ ನೇತೃತ್ವದ ಪೊಲೀಸರ ತಂಡ ಸ್ಥಳಕ್ಕೆ ತೆರಳಿ ಪರಿಶೀಲನೆ ನಡೆಸಿದ್ದಾರೆ. ಆರ್ಯಪು ಗ್ರಾಮದ ಕೊಲ್ಲೆ ಸಮೀಪ ಬರೆ ಸರಿದು 3-4 ಮನೆಗಳಿಗೆ ರಸ್ತೆ ಸಂಪರ್ಕ ಕಡಿತಗೊಂಡ ಘಟನೆ ಸಂಭವಿಸಿದೆ. ಹಿಂದಿನ ವರ್ಷದ ಮಳೆಗೆ ಈ ಭಾಗದಲ್ಲಿ ಬರೆ ಜರಿದು ಕಾಲೋನಿಯ ಸುಮಾರು 25 ಮನೆಗಳಿಗೆ ರಸ್ತೆ ಸಂಪರ್ಕ ಕಡಿತಗೊಳ್ಳುವ ಭೀತಿ ಎದುರಾಗಿತ್ತು. ಆ ಸಂದರ್ಭ ತಹಶೀಲ್ದಾರ್ ಸ್ಥಳ ಭೇಟಿ ನೀಡಿದ್ದಾದರೂ ಇದುವರೆಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ. ಇದೇ ಸ್ಥಳದ ಸಮೀಪವೇ ಈಗ ಬರೆ ಜರಿದಿದ್ದು ಮತ್ತೆ ಅಪಾಯಕ್ಕೆ ಆಹ್ವಾನ ನೀಡಿದೆ. ಹಾರಡಿಯಿಂದ ರೈಲ್ವೆ ನಿಲ್ದಾಣ ಸಂಪರ್ಕಿಸುವ ರಸ್ತೆ ತೀರಾ ಹದಗೆಟ್ಟಿದೆಯಾದರೂ ಈ ರಸ್ತೆ ಪುತ್ತೂರು ಪೇಟೆಗೆ ಹತ್ತಿರದ ಸಂಪರ್ಕವಾದ್ದರಿಂದ ಅನೇಕ ವಾಹನಗಳು ಇದೇ ರಸ್ತೆಯಿಂದಾಗಿ ಹೋಗುತ್ತವೆ. ಆದರೆ ಇದೀಗ ಇದೇ ರಸ್ತೆಯ ರೈಲ್ವೆ ನಿಲ್ದಾಣದ ಬಳಿಯಲ್ಲಿ ರಸ್ತೆ ಬದಿ ಮಣ್ಣು ಕುಸಿತವಾದ್ದರಿಂದ ಅಪಾಯ ಸಂಭವಿಸಿದೆ. ಪುತ್ತೂರು ಮುಖ್ಯ ರಸ್ತೆಯಲ್ಲಿರುವ ಧರ್ಮಸ್ಥಳ ಕಟ್ಟಡದಲ್ಲಿ ಮಳೆ ನೀರು ಅಂಗಡಿಯ ರೋಲಿಂಗ್ ಶಟರ್ ತನಕ ಬಂದಿದೆ. ಕೆಲವು ಕಡೆ ಒರತೆಯುಂಟಾಗಿದ್ದು ಸಾರ್ವಜನಿಕರಲ್ಲಿ ಆತಂಕ ಮೂಡಿದೆ. ವಿಪರೀತ ಮಳೆ ಸುರಿದ ಪರಿಣಾಮ ಇರ್ತಿಯ ಸೀರೆಹೊಳೆ ಉಕ್ಕಿ ಹರಿತಿರುವುದರಿಂದ ಇರ್ದೆ ಪಳ್ಳಿತಡ್ಕ ಮಸೀದಿಯ ಅಂಗಳ ಜಲಾವೃತಗೊಂಡಿದೆ. ಬಿಸಿ ನೀರಿನ ಬುಗ್ಗೆ ಬೆಂದಿರ್ತೀರ್ಥ ಕ್ಷೇತ್ರದ ಪರಿಸರವು ಮಳೆ ನೀರಿನಿಂದ ಮುಳುಗಡೆಯಾಗಿದೆ. ನೆಕ್ಬಳಿ ಗ್ರಾಮದ ಕೂಟೇಲು ಪರಿಸರ ಸಂಪೂರ್ಣ ಮುಳುಗಡೆಯಾಗಿದ್ದು ಕೃಷಿ ತೋಟಗಳು ಸಂಪೂರ್ಣ ಕೆಸರು ನೀರಿನಿಂದ ತುಂಬಿದ್ದು ಜನ ಕೃಷಿ ನಾಶದ ಭೀತಿಯಲ್ಲಿದ್ದಾರೆ. ಕೂಟೇಲು ಸೇತುವೆ ನಿರ್ಮಾಣದ ಕಾಮಗಾರಿ ನಡೆಯುತ್ತಿರುವುದರಿಂದ ಪಕ್ಕದ ತೋಟಗಳಿಗೆ ನೀರು ನುಗ್ಗಿದೆ. ಅಲ್ಲದೆ ಅಲ್ಲೇ ರಾಶಿ ಹಾಕಿದ ಮಣ್ಣು ತೆಗೆಯದೇ ಇರುವುದರಿಂದಲೂ ತೋಟಗಳಿಗೆ ನೀರು ನುಗ್ಗಲು ಕಾರಣ ಎಂದು ಸ್ಥಳೀಯರು ಅಭಿಪ್ರಾಯಪಟ್ಟಿದ್ದಾರೆ. ಮುಳುಗು ಸೇತುವೆ ಎಂದೇ ಪ್ರಸಿದ್ಧಿಯಾದ ಚೆಲ್ಲೆಡ್ಕ ಸೇತುವೆ ಮತ್ತೊಮ್ಮೆ ಮುಳುಗಡೆಯಾಗಿದೆ. ಈ ರಸ್ತೆಯಲ್ಲಿ ಪುತ್ತೂರಿಗೆ ಸಂಚರಿಸುವ ಬಸ್ಸು ವಾಹನಗಳು ಸೆಂಟೇರು ರಸ್ತೆಯಾಗಿ ಸಂಚರಿಸುತ್ತಿದೆ. ನಗರಸಭೆ ವ್ಯಾಪ್ತಿಯ ಪುಳ್ವಾರು ಕರ್ಮಲದಲ್ಲಿ ಮುಖ್ಯ ರಸ್ತೆಯ ಪಕ್ಕದಲ್ಲಿರುವ ಧರೆಯ ಅಂಚಿನಲ್ಲಿ ರಸ್ತೆಯ ಬದಿಯಿಂದ ಮಣ್ಣು ಕುಸಿದಿದ್ದು ವಿಶ್ವಕರ್ಮ ಸಭಾಭವನ ಮತ್ತು ಕುಡಿಯುವ ನೀರು ಸರಬರಾಜಿನ ಟ್ಯಾಂಕ್ಗೆ ಹೋಗುವ ರಸ್ತೆ ಕುಸಿಯುವ ಭೀತಿಯಲ್ಲಿದೆ. ರಸ್ತೆ ಕುಸಿದು ಬಿದ್ದರೆ ವಿಶ್ವಕರ್ಮ ಸಭಾಭವನಕ್ಕೆ ಹೋಗುವ ರಸ್ತೆ ಸಂಪರ್ಕ ಕಡಿತಗೊಳ್ಳಲಿದೆ. ತಕ್ಷಣ ನಗರಸಭೆ ಈ ಕುರಿತು ಕಾರ್ಯಪ್ರವೃತ್ತರಾಗುವಂತೆ ಸ್ಥಳೀಯರು ಆಗ್ರಹಿಸಿದ್ದಾರೆ. ಮಳೆಯಿಂದಾಗಿ ಸಮಸ್ಯೆಗೊಳಪಟ್ಟ ಸ್ಥಳಗಳಿಗೆ ಶಾಸಕ ಸಂಜು ಮಠಂದವರು ಭೇಟಿ ನೀಡಿ ಸ್ಥಳ ಪರಿಶೀಲನೆ ನಡೆಸುತ್ತಿದ್ದಾರೆ. ಈ ಕುರಿತು ಶಾಸಕರು ಹೇಳಿದ್ದು ಹೀಗೆ. ವಿಧಾನಸಭಾ ಕ್ಷೇತ್ರ ಹಾಗೂ ನಗರದಲ್ಲಿ ಇವತ್ತು ಪ್ರಾಕೃತಿಕ ವಿಕೋಪದಿಂದ ಒಂದಷ್ಟು ರಸ್ತೆ ಬದಿಯಲ್ಲಿ ಇವತ್ತು ಹಾನಿಯಾಗಿ ಇವತ್ತು ಪ್ರಮುಖ ರಸ್ತೆಗಳು ಇವತ್ತು ಆ ತಡೆಗೋಡೆ ನಿರ್ಮಾಣ ಮತ್ತು ಆ ರಸ್ತೆ ಗುಂಡಿ ಮುಚ್ಚುವಂಥ ಕೆಲಸಗಳನ್ನು ಇವತ್ತು ನಗರಸಭೆ ವತಿಯಿಂದ ಮತ್ತು ನಮ್ಮ PWD ಇಲಾಖೆ ವತಿಯಿಂದ ಇವತ್ತು ಎಲ್ಲೆಲ್ಲಿ ಹಾನಿಯಾಗಿದೆ ಅದನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾಯಿದ್ದೇವೆ. ಪ್ರಮುಖವಾಗಿ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಅಡ್ಡನಡ್ಕದ ಬಳಿ ಸ್ವರ್ಗಬಲಿ ದರೆ ಕುಸಿದು ಅಲ್ಲಿ ರಸ್ತೆ ಬ್ಲಾಕ್ ಆಗಿ ಅದನ್ನು ಈಗಾಗಲೇ ತೆರವುಗೊಳಿಸುವಂಥ ಕೆಲಸವನ್ನು ನಮ್ಮ PWD ಇಲಾಖೆ ಮಾಡಿದೆ. ಪುತ್ತೂರು ನಗರದಲ್ಲಿ ಇವತ್ತು ಹಾರಾಡಿ ಬ್ರಿಡ್ಜಿಯಿಂದ ಹಾರಾಡಿ ನಮ್ಮ ರೈಲ್ವೆ ಸ್ಟೇಷನ್ಗೆ ಹೋಗುವಂಥ ರಸ್ತೆಯಲ್ಲಿ ಆ ಒಂದು ಮೋರಿಯ ಪಕ್ಕದಲ್ಲಿ ಬರೆ ಕುಸಿದು ಅಲ್ಲಿಂದಷ್ಟು ಹಾನಿಯಾಗಿದೆ. ಅದನ್ನು ಈಗಾಗಲೇ ನಗರಸಭೆಯ ಅಧ್ಯಕ್ಷರು ಸದಸ್ಯರು ನಮ್ಮ ಜಗನ್ನಿವಾಸ ರಾವ್ ಮತ್ತು ಜೀವನ್ಧರ್ ಜೈ ಸೇರಿಕೊಂಡು ಆ ಕಾರ್ಯವನ್ನು ಮಾಡಿದ್ದಾರೆ. ಕೆಲವು ಕಡೆ ಮನೆಯ ಪಕ್ಕದಲ್ಲಿ ಬುಳ್ಳಾನದಲ್ಲಿ ಈಗಾಗಲೇ ಮನೆಯ ಪಕ್ಕ ದರೆ ಕುಸಿದು ಒಂದಷ್ಟು ಹಾನಿಯಾಗಿದೆ. ಅದಕ್ಕೆ ಈಗಾಗಲೇ
ನಗರಸಭೆಯಿಂದ ಟರ್ಪಲ್ ಹೊದಿಕೆ ಮಾಡುವಂಥ ಸಂಗತಿಯನ್ನು ಮಾಡಿದ್ದೇವೆ. ಎಲ್ಲೆಲ್ಲಿ ನದಿ ಬದಿಯಲ್ಲಿ ಅಪಾಯಕಾರಿ ಸ್ಥಿತಿಯಲ್ಲಿ ಇವತ್ತು ತೋಡು ತೊರೆ ನದಿ ಹರಿತಾ ಇದೆ, ಅಲ್ಲಿ ಪಂಚಾಯತ್ನವರು ಈಗಾಗಲೇ ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಂಡು ಈಗಾಗಲೇ ಅಪಾಯದ ಸೂಚನೆಯನ್ನು ಕೂಡ ಎಲ್ಲಿ ನಾಮಫಲಕ ಹಾಕಬೇಕಾ ಸೂಚನೆ ಫಲಕಗಳನ್ನು ಹಾಕುವಂಥ ಸಂಗತಿಯನ್ನು ಮಾಡಿದ್ದಾರೆ. ಒಟ್ಟು ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಯಾವುದೇ ಪ್ರಾಕೃತಿಕ ವಿಕೋಪ ಆದರೂ ಅದನ್ನು ಎದುರಿಸಲಿಕ್ಕೆ ನಮ್ಮ ತಾಲೂಕು ಆಡಳಿತ ಮತ್ತು ನಗರಸಭೆಯ ಆಡಳಿತ ಮತ್ತು ನಮ್ಮ ಈಗಾಗಲೇ ಅದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಫೈರ್ ಸರ್ವಿಸ್ನವರು ಮತ್ತು ಪ್ರಾಕೃತಿಕ ವಿಕೋಪ ತಂಡ ಇವತ್ತು ಸಜ್ಜಾಗಿದೆ. ಉಪ್ಪಿನಂಗಡಿ ಮತ್ತು ಪುತ್ತೂರಲ್ಲಿ ಈಗಾಗಲೇ ನಮ್ಮ AC ಅವರು ನಾವೆಲ್ಲ ಸೇರಿ ಎರಡೆರಡು ಸಭೆಗಳನ್ನು ಮಾಡಿದ್ದೇವೆ. ಉಪ್ಪಿನಂಗಡಿಯಲ್ಲಿ ಹಾಗೆ ನದಿ ನೀರು ಏರ್ತಾ ಇದೆ. ಇಂಥ ಸಂದರ್ಭದಲ್ಲಿ ಮುಂಜಾಗ್ರತಾ ಕ್ರಮವಾಗಿ ನೆರೆ ಬಂದಾಗ ಏನೇನು ಮಾಡಬೇಕು ಆ ಕೆಲಸವನ್ನು ಕೂಡ ಉಪ್ಪಿನಂಗಡಿಯ ನಮ್ಮ ಕಂದಾಯ ಇಲಾಖೆಯ ನೇತೃತ್ವದಲ್ಲಿ ಆ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ